ಶಾಯರಿ. ಹಾಯ್, ಎಲ್ಲರೂ ಹೇಗಿದ್ದೀರಾ? ಸೌಖ್ಯ ಅಲ್ಲ? ಎಂತ ಗೊತ್ತುಂಟಾ ಇವತ್ತಿನ ವಿಶೇಷ? ಇವತ್ತು ಫ್ಯಾಮಿಲಿ ಜೊತೆ ಊಟಕ್ಕೆ ಅಂತೇಳಿ ಬಂದಿದ್ದೇವೆ. ಅದು ಕೂಡ ಮಚ್ಚಿ ರೆಸ್ಟೋರೆಂಟಿಗೆ. ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ಆಯಿತಾ? ಚೆಕ್ಔಟ್ ಮಾಡಿ, ಆಯಿತಾ? ನೀವು ಕೂಡ ಒಮ್ಮೆ ಬಂದಿಲ್ಲಿ ವಿಸಿಟ್ ಮಾಡಿ. ನಾವೊಂದು 10 ಜನ ಹೋಗಿದ್ದೇವೆ, ಆಯಿತಾ? ಇಲ್ಲಿ ಕೆಳಗೆ ಮತ್ತು ಮೇಲೆ ಕೂಡ ಇದೆ. ಮೇಲೆ ಎ ಸಿ ರೂಮ್ ಇದೆ, ನಾವು ಎ ಸಿ ರೂಮ್ ಚೂಸ್ ಮಾಡಿದ್ದೇವೆ. ಮತ್ತು ಏನೆಲ್ಲ ಸ್ಪೆಷಲ್ ಐಟಮ್ಸ್ ಎಲ್ಲ ಇದೆ ಅದೆಲ್ಲ ಅಲ್ಲಿ ಹಾಕಿರ್ತಾರೆ ಬೋರ್ಡಲ್ಲಿ. ಎಂಕ್ಲಿನಿ ಪೂರಷ್ಟು ಓಡುತ್ತ ಮಚ್ಚಿಗೆ ಬೈದ ರೂಪದ ಇಂಥ ಸ್ಪೆಷಲ್ ಹೆಂಚಿನ ಮಾತು ಬಂದು ಟೇಸ್ಟ್ ಮಾಡ್ತೀವಿ. ನಾವೆಲ್ಲ ಮೆನು ಎಲ್ಲ ನೋಡಿ ಆಯಿತು. ನಾವು ಆಲ್ರೆಡಿ ಆರ್ಡರ್ ಕೊಟ್ಟಿದ್ದೇವೆ ಏನೆಲ್ಲ ಅಂತ ಹೇಳಿ. ಸೊ ನಾವು ನಿಮಗೆ ಫಿಶ್ ಥಾಲಿ ಹೇಳಿದ್ದೆವು, ಮತ್ತು ಬಂಗುಡೆ ಫ್ರೈ, ಬಳಂಜೀರ್ ಫ್ರೈ ಮತ್ತು ತಂದೂರಿ ಚಿಕನ್ ಹೇಳಿದ್ದೇವೆ. ನೋಡಿ ಅವ್ರು ರೆಡಿ ಮಾಡ್ತಾ ಇದ್ದಾರೆ ಬಂಗುಡೆ ತವಾ ಫ್ರೈ ಮಸಾಲ. ಯಾರಿಗೆಲ್ಲ ಬಂಗುಡೆ ಫ್ರೈ ಇಷ್ಟ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಒಂದು ಕಡೆ ಬೂತಾಯಿ ಫ್ರೈ ಕೂಡ ಇತ್ತು, ಬಳಂಜೀರ್ ಫ್ರೈ ಕೂಡ ಹೇಳಿದ್ದೇವೆ. ಫಿಶ್ ಥಾಲಿ ಕೂಡ ಹೇಳಿದ್ದೇವೆ. ಒಂದು ಕಡೆ ಎಗ್ ಮಸಾಲ ರೆಡಿ ಆಗ್ತಾ ಇತ್ತು, ಇನ್ನೊಂದು ಕಡೆ ಫ್ರೈಡ್ ರೈಸ್ ಕೂಡ ರೆಡಿ ಆಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು ಅವ್ರು ಹೇಗೆ ಮಾಡ್ತಿದ್ದಾರೆ.
ರವಾ ಫ್ರೈ ತವಾ ಉಂಟು ಒಂದು ಬೂತಾಯಿ ತವಾ ಕೊರ್ಲೆ ಒಂದು ಸಿಲ್ವರ್ ತವಾ ಕೊರ್ಲೆ ಬೂತಾಯಿ ತವಾ ಸಿಲ್ವರ್ ತವಾ ಒಂದು ಬಂಗುಡೆ ಇರ್ತೀನಿ ಅದು ಬಂಗುಡೆ ಇರೋದು ಇರೇಗ ಅಲ್ಲ ಒಂದು ಬೂತಾಯಿ ತವಾ ಒಂದು ಸಿಲ್ವರ್ ತವಾ ಬೂತಾಯಿ ಎಷ್ಟು ಬಂಗುಡೆ ತವಾ ಇದು ಬೂತಾಯಿ ಮೂಜೆ ಎರಡು ಬಂಗುಡೆ ಎರಡು ಸಿಲ್ವರ್ ತವಾ ಮುಂದಿನ ನಡೆ ಫಿಶ್ ರೈಸ್ ತಾಲಿ ಬರ್ಕೊಂಡೆ ಫಿಶ್ फ्राइड राइस एग फ्राइड राइस चिकन फ्राइड राइस मटन फ्राइड राइस ओ निको एग फ्राइड राइस रेड एग फ्राइड राइस ಬಿರಿಯಾನಿ ಬರ್ತೀವಿ ಬಿರಿಯಾನಿ ಬರ್ತೀವಿ ఒక ನೀರು ದೋಸೆ ಅಂತ ಕೊಡ್ಲಿ ತಾಪಿ ಎಷ್ಟು ಕೊಡ್ತಾರೋ ಎಷ್ಟು ಪ್ಲೇಟ್ ಇದು ಎಷ್ಟು ಪ್ಲೇಟ್ ಇದು ಪ್ಲೇಟ್ ರೆಡ್ ರೆಡ್ ಕೊಡ್ತೀನಿ ಸಿಂಗಲ್ ಫಿಶ್ ಕರಿ ಫಿಶ್ ಕರಿ ఒక చికెన్ కర్రీ ఉందా చికెన్ చికెన్ మసాలా ఉంటుంది అత్త చికెన్ ಒಂದು థాలి చికెన్ థాలి ఉందా చికెన్ థాలి ಲಾಲಿಪಾಪ್ లాలి తందూరి అಲ್ಲ ತಂದೂರಿ ಇಲ್ಲೇ ಬರ್ತಾರೆ ಮಳ इस अन्य डेमो इस ಈ ವಸ್ತು ಬೇಕು ಸೂಪರ್ ಶಾಯರಿ ಸಿಲ್ವರ್ ಸಿಲ್ವರ್ ಮಾತ್ರ కొంచెం అరే గారె ಇದು ಸಿಲ್ವರ್ ಫಿಶ್ ಒಂದೆರಡು ಮ್ಯಾಚ್ ఎంచండు పల్లె ఇంచి 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 సూపర్ ఉండ సూపర్ ఉండ ఎంచుండు పల్లె వనసి ఇరుబల్లె పల్లె రివ్యూ పల్లె పవన్ ఓ
ಇದು ಫ್ಲೂ ರೆಡ್ ಫ್ಲೂ ಬರ್ತದೆ ಇದೆಯಾ ಸೂಪರ್ ಒಳ್ಳೆ ಹೆಂಗೆ ಬರ್ರಪ್ಪನ ಎನಕ 5 kg दादा मिंट ಗೋಲಿ ಸೋಡಾ ನಾವು ಆರ್ಡ್ರ್ ಮಾಡಿದಂಥ ಎಲ್ಲ ಡಿಶ್ ಒಳ್ಳೆದಿತ್ತಾಯ್ತಾ. ಒಮ್ಮೆ ನೀವು ಬಂದು ಇಲ್ಲಿ ಟ್ರೈ ಮಾಡಿ, ನಮಗೆ ತುಂಬ ಇಷ್ಟ ಆಯಿತು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆಯಿತಾ. ಬಾಯ್.